ಫೈನಲ್ ಕನ್ಕ್ಲೂಷನ್ ಅಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವರಿಗೆ ನಮ್ಮ ಊರಿಂದಲೇ ಬಂದಿದ್ದಾರೆ. ಚುನಾವಣೆ ಕೇಳಿದ್ರೆ ನೀವು ಹಬ್ಬಕ್ಕ ಪರವಾಗಿದ್ದೀರಾ, ಟಿಪ್ಪು ಸುಲ್ತಾನ್ ಪರವಾಗಿದ್ದ ಅಂತ ಕೇಂದ್ರ ಮಂತ್ರಿ ಮಾತಾಡ್ತಾರೆ. ನಮ್ಮ ಸರ್ಕಾರ ಇದ್ದಾಗ ನಾವು 50 ಲಕ್ಷ ಇಟ್ಟಿದ್ದೇವೆ ಹಬ್ಬಕ್ಕೋತ್ಸವಕ್ಕೆ. ಈ ಸರ್ಕಾರ ಬಂದು ನಮ್ಮ ಮಂತ್ರಿ ಸುನಿಲ್ ಕುಮಾರ್ ಮಂತ್ರಿ ಬರೇ 10 ಲಕ್ಷ ರೂಪಾಯಿ ಮಾತ್ರ. ನಮ್ಮ ಸರ್ಕಾರ ಇದ್ದಾಗ 8 ಕೋಟಿ ಹಬ್ಬಕ್ಕ ಭವನಿಗೆ ಸ್ಯಾಂಕ್ಷನ್ ಮಾಡಿದೆ. ಅದು ಇನ್ನೂ ಕೂಡ ಕೆಲಸ ಮಾಡಲಿಕ್ಕೆ ಇನ್ನೂ ಕೂಡ ಅವರು ಪ್ರಾರಂಭ ಮಾಡಲಿ. ಯಾಕೆ ಇನ್ನು ಎಕ್ಸ್ಟ್ರಾ 2 ಕೋಟಿ ಅವರು ಕೊಡದಿದ್ದ ಕಾರಣ ಅದು ಆ ಕಡೆವಲ್ಲ ಈ ಕಡೆವಲ್ಲ ಪರಿಸ್ಥಿತಿ ಇವತ್ತು ಆಗಿದೆ. ಆದ ಕಾರಣ ಈ ರೀತಿ ಕೊಂಡು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬಹುಶಃ ಇವತ್ತು ಇದಕ್ಕೆ ಹೆಚ್ಚಿನ ಒತ್ತು ಕೊಡುವಂತ ಕೆಲಸ ಆಗಬೇಕು. ನಮ್ಮ ಭಾಷೆ ತುಳು ಅಕಾಡೆಮಿ, ಕಂಕಣಿ ಅಕಾಡೆಮಿ, ಕೊಡವ ಅಕಾಡೆಮಿ ಇದಕ್ಕೆಲ್ಲ ಕೂಡ ಹೆಚ್ಚಿನ ಅನುದಾನ ಸರ್ಕಾರ ಕೊಡಬೇಕು. ಮತ್ತು ತುಳು ಭಾಷೆ ನಮ್ಮ ಜಿಲ್ಲೆಯ ದೈವ ಮತ್ತು ದೇವರು ಮಾತಾಡುವಂತ ತುಳು ಭಾಷೆ ಇವತ್ತು ಆಗಿದೆ. ದೇವರುಗಳ ಮಾತಾಡುವಂತ ಭಾಷೆ ಅದು. ಅದಕ್ಕೆ ಅದರದ ಒಂದು ಇತಿಹಾಸ ಇದೆ, ಅದರ ಅದೊಂದು ಕಲ್ಚರ್ ಇದೆ, ಅಕಾಡೆಮಿ ಇದೆ. ಅದನ್ನು 2ನೇ ದರ್ಜೆ ರಾಜ್ಯ ಭಾಷೆಯಾಗಿ ಘೋಷಣೆ ಮಾಡಬೇಕು. ನೀವು ದೇವ್ರು ಮಾತಾಡಿದ್ರೆ ನಿಮ್ ಜಿಲ್ಲೆಯಲ್ಲೇ ಆಗಾರೆ, ನಮ್ ಜಿಲ್ಲೆಗಳಲ್ಲಿ ದೇವ್ರು ಮಾತಾಡ್ಲಿಲ್ಲಪ್ಪ. ದೇವ್ರು ಮಾತಾಡ್ತಾರಂತೆ ತುಳು ಭಾಷೆನ ಅವ್ರ ಜಿಲ್ಲೆಯಲ್ಲಿ ಮಾತಾಡುವ ಭಾಷೆ ನಮ್ಮಲ್ಲಿ ನೋಡಿ. ಅದು ವಿಸ್ತಾರವಾಗಿ ಅವ್ರು ಹೇಳ್ತಾರೆ, ನಾ 2ನೇ ದರ್ಜೆ ಭಾಷೆಯಾಗಿ ಅದನ್ನು ಬಹುಶಃ ಘೋಷಣೆ ಮಾಡಲಿ. ಅದಕ್ಕೆ ಘೋಷಣೆ ಮಾಡೋ ಬದಲು ನಾವೊಂದು ಅಧ್ಯಯನ ಕಮಿಟಿ ಮಾಡಿದೆ ಅಂತ ಹೇಳಿ. ಏಕೆ ತುಳು ಅಕಾಡೆಮಿ ನಮ್ಮ ಹತ್ರ ಇದೆ, ನಮ್ಮ ಹತ್ರ ಲಿಪಿ ಇದೆ, 2nd PUC ಮತ್ತು 10th ಲಿಪಿಯಲ್ಲಿ ಬರೀತಾರೆ. ಬಹಳಷ್ಟು ಬರಹಗಾರರು ಬರೆದಿದ್ದಾರೆ, ಪೇಪರ್ ಇದೆ, ಸಾಹಿತ್ಯ ಇದೆ. ಇದೆಲ್ಲ ಇದ್ದ ನಂತರ ಅಧ್ಯಯನ ಮಾಡ, ಅದು ಕೂಡ ಒಂದು ಅವಮಾನ. ಆದ ಕಾರಣ ತತ್ಕ್ಷಣ 2ನೇ ದರ್ಜೆ ಭಾಷೆಯಾಗಿ ಇದನ್ನು ಬಹುಶಃ ಇವತ್ತು ಪರಿಗಣಿಸಬೇಕಂತ ಕೇಳ್ತೇನೆ. ಇವತ್ತು ರಾಜ್ಯ ಸರ್ಕಾರದ ವಿರುದ್ಧ ರಾಜ್ಯ ಸರ್ಕಾರಕ್ಕೆ ಯಾವುದೇ